ಇಲ್ಲಿ ಯಾರೇ ಮೃತಪಟ್ಟರೂ ಕುಟುಂಬದ ಶವದ ಮುಂದೆ ಅಳುವಂತಿಲ್ಲ. 6 ಅಡಿ 3 ಅಡಿ ಜಾಗಕ್ಕಾಗಿ ಕಂಡೋರ ಮನೆಯ ಮುಂದೆ ಅಳುವುದೇ ಜಾಸ್ತಿ. 50 ವರ್ಷದಿಂದ ಕೆರೆ ಅಂಗಳವೇ ಈ ಗ್ರಾಮಕ್ಕೆ ಸ್ಮಶಾನ. ನಮ್ಮೂರ ಬಡವರ ನೋವು ಕೇಳೋರು ಯಾರು ಇಲ್ಲದಂತಾಗಿದೆ. ಇಲ್ಲಿ ಕೆರೆಯ ಅಂಗಳವೇ ಸ್ಮಶಾನದ ಜಾಗ. ಕೊರಟಗೆರೆ ಪಟ್ಟಣದ ತಾಲೂಕಿನಲ್ಲಿ ಇರಕಸಂದ್ರ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಮನೆಗಳಲ್ಲಿ ವಾಸಿಸುವ ನಿವಾಸಿಗಳಿಗೆ ಸ್ಮಶಾನವೇ ಮರೀಚಿಕೆ ಆಗಿದ್ದು, ಶವ ಸಂಸ್ಕಾರ ಮಾಡಲು ಜಾಗಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ. ಇನ್ನು ಬೆಟ್ಟಗುಡ್ಡಗಳಲ್ಲಿ ಶವವನ್ನ ಕಲ್ಲಿನಿಂದ ಮುಚ್ಚುವ ದುಸ್ಥಿತಿ ಎದುರಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಊರಿಂದು ಪರ್ಮನೆಂಟ್ ಸಮಸ್ಯೆ. ಇದು ಸಮಸ್ಯೆ ಅಂದರೆ ಸುಮಾರು ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ಬಂದು ಸುಮಾರು ಜನಕ್ಕೆ ಎಲ್ಲರಿಗೂ ಹೇಳಿದ್ರು, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಧಿಕಾರಿಗೆ ಹೇಳಿದ್ರು ಹೇಳ್ತೀನಿ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ ಇವರು ಹೋಗ್ತಾನೆ ಇರ್ತಾರೆ. ನಾವು ನೆನ್ನೆ ಕೂಡ ಫೋನ್ ಮಾಡಿ ಹೇಳಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾರು. ಅದಕ್ಕೋಸ್ಕರ ಇವತ್ತಂತೂ ಬಿಡೋದಿಲ್ಲ, ತಗೊಂಡೋಗಿ ಪಂಚಾಯತಿ ಮುಂದೆ ಹಣ ಇಕ್ಕಿ ಸ್ಟ್ರೈಕ್ ಮಾಡಿಸ್ತೀವಿ. ಅದು ಯಾರು ಬರ್ತಾರೋ ಅವತ್ತು 2 ದಿನ ಆಗಲಿ 3 ದಿನ ಆಗಲಿ ಅಲ್ಲೇ ಇಕ್ತೀವಿ, ಬಂದು ಅವರೇ ಸರಿಪಡಿಸ್ತೀವಿ, ನ್ಯಾಯ ದೊರಕಿಸ್ತೀವಿ. ಪಾಪ ಬಡ ಕುಟುಂಬ ಸುಮಾರು ಜನ ಎಲ್ಲ ಗುಡ್ಲಾಗ ವಾಸ ಮಾಡ್ತಾರೆ, ಅವ್ರಿಗೆಲ್ಲೂ ಏನೂ ಇಲ್ಲ ಅಂತ ಬರೀ ಸುಮಾರು ಸರಿ ಹೇಳಿರೋ ಅವ್ರ ಗಮನಕ್ಕೂ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ನ್ಯಾಯ ದೊರಕಿಸ್ಕೊಡೋವರೆಗೂ ಅವ್ರ ಬಾಡಿ ಎತ್ತಲ್ಲ, ಅಲ್ಲೇ ಇಡ್ತೀವಿ. ಸ್ಮಶಾನಕ್ಕಾಗಿ ಗ್ರಾಮ ಪಂಚಾಯಿತಿ ಮುಂದೆ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಕೆರೆಯ ಅಂಗಳವೇ ಶವ ಸಂಸ್ಕಾರ ಮಾಡುವ ಜಾಗವಾಗಿದ್ದು, ಕೆರೆಯಲ್ಲಿ ನೀರು ತುಂಬಿದರೆ ಬೆಟ್ಟಗುಡ್ಡವೇ ಗತಿ ಎಂಬಂತಾಗಿದೆ ಇಲ್ಲಿನ ನಿವಾಸಿಗಳ ಕತೆ. ಕೊರಟಗೆರೆ ಆಡಳಿತ ಮತ್ತು ರಾಜಕೀಯ ಧುರೀಣರು ಚುನಾವಣೆಗೆ ಮಾತ್ರ ಸೀಮಿತವಾದ ಪರಿಣಾಮ 75 ವರ್ಷದಿಂದ ಸ್ಮಶಾನವೇ ಮರೀಚಿಕೆಯಾಗಿದೆ. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರಕಸಂದ್ರ ಕಾಲೋನಿ ಮತ್ತು ನೀಲಗೊಂಡನಹಳ್ಳಿ ಗ್ರಾಮದಲ್ಲಿ 300ಕ್ಕೂ ಅಧಿಕ ಮನೆಗಳಿವೆ. ಗ್ರಾಮದಲ್ಲಿ ಯಾರೇ ಸತ್ತರೂ ಕೆರೆಯ ಅಂಗಳದಲ್ಲೇ ಅಂತ್ಯ ಸಂಸ್ಕಾರ ನಡೆಸುತ್ತಾರೆ. ಜಮೀನು ಮತ್ತು ಮನೆಯೇ ಇಲ್ಲದಿರುವ ಬಡಜನರು ಸತ್ತಾಗ ಸ್ಮಶಾನದ ಜಾಗಕ್ಕಾಗಿ ಪ್ರತಿಭಟನೆ ಮಾಡುವ ದುಸ್ಥಿತಿ ಈ ಜನರಿಗೆ ನಿರ್ಮಾಣವಾಗಿದೆ. ಸ್ಮಶಾನದ ಜಾಗ ಗುರುತಿಸಲು ಕಂದಾಯ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ನಿರ್ಲಕ್ಷ್ಯ ಬೇಕೆ? ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಪಾತ್ರವೇನು? ಸ್ಥಳೀಯ ಶಾಸಕರು ಮತ್ತು ಸಂಸದರಿಗೆ ಈ ವಿಚಾರ ತಿಳಿದಿಲ್ಲವೇ? ಮೃತಪಟ್ಟ ಮಹಿಳೆಯ ಶವ ಹೂಳಲು 6 ಅಡಿ 3 ಅಡಿ ಜಾಗವನ್ನೇ ನೀಡದಂತಹ ಕೊರಟಗೆರೆ ಆಡಳಿತಕ್ಕೆ ಇರಕಸಂದ್ರ ಗ್ರಾಮಸ್ಥರು ಹಿಡಿಶಾಪ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಗಂಗಮ್ಮ ಸರ್, ಕಾಲೋನಿಯಿಂದ. ನಮ್ದು ತುಂಬಾ ಬಡ ಕುಟುಂಬ. ನಮಗೆ ಮನೆ ಇಲ್ಲ, ಎಲ್ಲ ಗುಡ್ಲ ಹಾಕೊಂಡು ಬಿದ್ದಿದ್ರು. ಸುಮಾರು ಇಲ್ಲಿಗಾಗಲೇ ಒಂದು 60-70 ವರ್ಷದಿಂದ ನಾವು ಇಲ್ಲಿದ್ದೀವಿ. ನಮ್ಮ ಅಪ್ಪ ಸತ್ರು, ಇಲ್ಲಿ ಯಾರು ನಮಗೆ ಮಶಾನ ಕೊಡಲಿಲ್ಲ, ಇಷ್ಟಾಗಲ ಜಾಗ ಕೊಡಲಿಲ್ಲ. ತಗೊಂಡೋಗಿ ಕೆರೆ ಒಳಗೆ ಮಣ್ಣು ಮಾಡಿದ್ವಿ. ಇಲ್ಲಿಗಾಗಲೇ 4-5 ವರ್ಷ ನಮ್ಮ ಅಪ್ಪನ ಕಾರ್ಯ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಕೇಳ್ರಿ, ನೀರು ತುಂಬ್ಕೊಂಡಿರ್ತೈತಲ್ವ, ಎಲ್ಲೋಗಿ ಮಾಡೋಣ ನಾವು. ನಮ್ಮ ಅಪ್ಪ ನಮ್ಮನ ಕಾರ್ಯ ಮಾಡದೆ ನಾವು ಮನೆ ತಾವು ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ತಿರ್ಗಾ ನೋಡ್ಕೊಂಡ್ರೆ ಗಂಡು ಮಕ್ಳ ಕರ್ತವ್ಯ ಮಾಡಬೇಕು. ನಮಗೆ ನಾವು ಅಪ್ಪ ನಮ್ಮ ಅಮ್ಮನ ಧೂಪ ಹಾಕಿ ನಾವು ಹೋಗಿ ಪೂಜೆ ಮಾಡ್ಕೊಂಬಂದ್ರೆ ನಮಗೆಲ್ಲ ದಲಿದ್ರ ಅರಿತೈತೆ. ಈಗ ನಮಗೆ ಮಶಾಣನೇ ಇಲ್ಲ ಅಂದಮೇಲೆ ನಾವು ಸತ್ತರೆ ನಮ್ಮನ್ನ ತಗೊಂಡೋಗಿ ಎಲ್ಲಿ ಉಣ್ತಾರೆ? ನಮ್ಮ ಮಕ್ಕಳು ಪಾಡೇನಾಗಬೇಕು? ಅವ್ರು ಎಲ್ಲೋಗಿ ಅಲಿತಾರೆ? ಯಾರನ್ನ ಕೇಳ್ತಾರೆ? ಯಾರು ಕಾಲಿಗೆ ಬೀಳ್ತಾರೆ? ಇದೇನೋ ಸಮಾಜ ಇಷ್ಟು ಹಿಂಗೆ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಸುಮಾರು ಜನ ಇದ್ದೀವಿ ನಾವು, ಸುಮಾರು ಜನನೂ ಅಷ್ಟೇ. ಸತ್ರ ತಗೊಂಡ ಕೆರೆ ಒಳಕ್ಕೆ ಹಾಕ್ಬೇಕು, ಇಲ್ಲಾಂದ್ರೆ ಬೆಟ್ಟ ಹತ್ತಬೇಕು. ಬೆಟ್ಟದಾಗ ಯಾರು ಹೊರ್ತಾರೆ ನಮಗೆ ಎಣ್ಣನ? ನಮ್ಗೆ ಹಿಂದಗಡೆ ಯಾರು ಬಂದು ಹೊರ್ತಾರೆ? ಬರೋದಕ್ಕಾದ್ರೆ 4 ಜನ ಬೇಡವ ಅಲ್ಲಿ? ನಾವು ಪರದೇಶಿಗಳು, ನಮಗೆ ಅಂತ ಹುಡಿಕೊಂಡು ಯಾರು ಬರೋ ಅಂತಾರೆ? ಅವ್ರೆ ಏನೋ ಅಯ್ಯೋ ಅಪ್ಪ ಅಂದವ್ರು ಬರ್ತಾರೆ. ಎಲ್ಲರೂ ಬರ್ತಾರ ಸರ್? ಯಾರು ಬರಲ್ಲ. ನಮಗೂ ಮಶಾಣ ಬೇಕು. ಇವಾಗ ನಾವು ಸತ್ರ ನಮ್ಮನ್ನ ಅಲ್ಲಿ ಉಣ್ತಾರೆ ಇವರು. ಅಧಿಕಾರಿಗಳು ಹೇಳಿಲ್ವಾ ನೀವು? ಹೇಳಿದ್ದೀವಿ ಸರ್, ನಾವೆಲ್ಲ ಹೇಳಿದ್ದೀವಿ. ಹೇಳಿದ್ದೀವಿ. ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್? ಅದೇ ಅಲ್ಲೇ ಎಲ್ಲ ನಾವು ನೋಡ್ಬೇಕು, ಬರ್ತೀವಿ, ನೋಡ್ತೀವಿ ಅಂತಾರೆ ಸರ್. ಇನ್ನೇನಂತಾರೆ? ಇಲ್ಲಿವರೆಗೂ ಗುರುತಿಸ್ಕೊಟ್ಟಿಲ್ಲ ಸರ್. ಎಲ್ಲೂ ನಮಗೆ ತೋರ್ಸು ಇಲ್ಲ, ಇಂಥ ಜಾಗದಾಗ ಮಾಡ್ರಿ ನೀವು ಅಂತ ಹೇಳು ಇಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಸತ್ತಿದ್ದೆಲ್ಲ ತಗೊಂಡೋಗಿ ನಾವು ಕೆರೆಗೆ ಮಣ್ಣು ಮಾಡಿರೋದು. ಸ್ಮಶಾನಕ್ಕಾಗಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಮೃತ ಮಹಿಳೆಯ ಶವವಿಟ್ಟು ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಇರಕಸಂದ್ರ ಕಾಲೋನಿಯ ಲೇಟ್ ಗಂಗಯ್ಯನ ಮಡದಿ 81 ವರ್ಷದ ವೆಂಕಟಮ್ಮ ಡಿಸೆಂಬರ್ 18ರ ಭಾನುವಾರ ಸಂಜೆ ಮೃತಪಟ್ಟಿದ್ದಾರೆ. ಲೇಟ್ ಗಂಗಯ್ಯ ಮೃತಪಟ್ಟಾಗಲೂ ಸ್ಮಶಾನ ಇಲ್ಲದೆ ಕೆರೆಯ ಅಂಗಳದಲ್ಲೇ ಶವ ಸಂಸ್ಕಾರ ನಡೆಸಲಾಗಿದೆ. ಪ್ರಸ್ತುತ ಸ್ಮಶಾನದ ಜಾಗಕ್ಕಾಗಿ ಮೃತ ಮಹಿಳೆಯ ಶವದೊಂದಿಗೆ ಗ್ರಾಮಸ್ಥರು ಸೇರಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ
ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ. ಐಕೆ ಕಾಲೋನಿ ಗ್ರಾಮದಲ್ಲಿ 300 ಮನೆಗಳಿದ್ದು 1200ಕ್ಕೂ ಅಧಿಕ ಮತದಾರರು ಇದ್ದಾರೆ. ಕಳೆದ 50 ವರ್ಷದಿಂದ ಯಾರೇ ಸತ್ತರೂ ಇರಕಸಂದ್ರ ಕಾಲೋನಿಯ ಕೆರೆಯ ಅಂಗಳದಲ್ಲೇ ಶವ ಸಂಸ್ಕಾರ ನಡೆಸುತ್ತಾರೆ. ಪ್ರಸ್ತುತ ಕೆರೆಯಲ್ಲಿ ನೀರು ತುಂಬಿರುವ ಪರಿಣಾಮ ಕೆರೆಯ ಜಾಗವು ನೀರಿನಿಂದ ಭರ್ತಿಯಾಗಿದೆ. ಸ್ಮಶಾನಕ್ಕೆ ಜಾಗವಿಲ್ಲದೆ ಬಡ ಕುಟುಂಬವು ಬೀದಿಯಲ್ಲಿ ಹೋರಾಟ ನಡೆಸಿದೆ. ಜಾಗ ಕೊಡ್ಬೇಕು ನಮಗೆ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದಾರಮ್ಮ? 30-40 ವರ್ಷ. 30-40 ವರ್ಷದಿಂದ ಇದ್ದೀರಾ. ಈಗ ಅವರು ಸತ್ತಿರೋರು ಏನಾಗ್ಬೇಕಮ್ಮ ನಿಮ್ಗೆ? ನಿಮ್ಮ ತಾಯಿಯವ್ರು ನಿಮ್ಮ ಜೊತೆಲೇ ಇದ್ರಾ? ಯಾವತ್ತು ಸತ್ತಿದ್ದಮ್ಮ? ರಾತ್ರಿ 7 ಗಂಟೆಗೆ. ಈಗ ಎಲ್ಲೂ ಮಣ್ಣು ಮಾಡೋದಕ್ಕೆ ಜಾಗ ಇಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ? ಅಧಿಕಾರಿನವ್ರು ಹೇಳ್ತಾರೆ, ಅವರು ಪಂಚಾಯತ್ ಕ್ಯಾಲಿನ ತಗೋರಿ ಅಂತ ಹೇಳ್ತಾರೆ. ಪಂಚಾಯತ್ ತಗೋರಿ. ನಿಮ್ಮ ಹೆಸರು? ತಾಲೂಕು ಇಲಾಖೆಯ ವತಿಯಿಂದ ಈಗಾಗಲೇ ಸ್ಮಶಾನಕ್ಕಾಗಿ 1 ಎಕರೆ ಭೂಮಿಯನ್ನು ಗುರುತಿಸಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿದ್ದರೂ ಸಹ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಭಿವೃದ್ಧಿಪಡಿಸದೆ ಅವರ ನಿರ್ಲಕ್ಷ್ಯದಿಂದ ಇಂತಹ ದುಸ್ಥಿತಿ ಎದುರಾಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ಮಶಾನಕ್ಕಾಗಿ ಗುರುತಿಸಿದ ಭೂಮಿಯ ಜಾಗವನ್ನ ಅಭಿವೃದ್ಧಿಪಡಿಸದೆ ಬೇಜವಾಬ್ದಾರಿತನದಿಂದ ಈ ಘಟನೆ ನಡೆದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ತಾಲೂಕು ಕಂದಾಯ ಇಲಾಖೆಯ ವತಿಯಿಂದ 1 ಎಕರೆ ಭೂಮಿಯನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಪ್ರತಿಗಳನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಿದ್ದಾರೆ. ಹಾಗಾಗಿ ಸ್ಮಶಾನದ ನಿರ್ವಹಣೆಗೆ ಮುಂದಾಗಿದ್ದಾರೆ. ಆದರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದೆಂದು ಕಾದು ನೋಡಬೇಕಾಗಿದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನಮ್ಮ ಹೆಸರು ಮಾರಣ್ಣ ಅಂತ, ಇರಕಸಂದ್ರ ಕಾಲೋನಿ. ನಾವು ಇಲ್ಲಿಗೆ ಬಗ್ಗೆ ನೆನ್ನೆ 3 ಸತ್ತೋದಿರೋದು. ಅದು ಉಳಕ್ಕೆ ಈ ಊರಲ್ಲಿ ಪಂಚಾಯತಿ ಕಡೆಯಿಂದ ಕೇಳಿದ್ರು, ಪಂಚಾಯತಿ ಕಡೆಯಿಂದ ಜಾಗ ಇಲ್ಲ. ಈ ಕಡೆ ಎಲ್ಲ ಉಣಕ್ಕೂ ಜಾಗ ಇಲ್ಲ. ಅದಕ್ಕೆ ನಾವು ಇವಾಗ ಪಂಚಾಯತಿ ಮುಂದೆ ತಗೊಂಡೋಗಿ ಧರಣಿ ಮಾಡಬೇಕು ಅಂತ ಇದ್ದೀವಿ. ಇಲ್ಲಿ ಪಂಚಾಯತಿ ಮುಂದೆ ಉಣೋ ಅಂತ ಅಧಿಕಾರಿಗಳ ಅನುಮತಿ ಕೊಟ್ಟರೆ ಪಂಚಾಯತಿ ಮುಂದೆ ಉಣ್ತೀವಿ. ಯಾಕಂದ್ರೆ ನಾವು ಎಲ್ಲೂ ಉಣೋಕ್ಕೆ ಜಾಗ ಇಲ್ಲ. ಅಧಿಕಾರಿಗಳು ತಿಳಿಸಿದ್ದೀರಾ ಹಿಂಗಾಗಿದೆ ಅಂತ? ತಿಳಿಸಿದ್ದೀವಿ ಸರ್, ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀವಿ. ಈ ಕಡೆ ಮೆಂಬರ್ಗಳಿಗೂ ಹೇಳಿದ್ದೀವಿ. ಮೆಂಬರ್ಗಳು ಬಂದು ನಮಗೆಲ್ಲ ಸಹಕಾರ ಮಾಡವ್ರೆ. ಅಧಿಕಾರಿಗಳು ಬಂದಿಲ್ಲ? ಅಧಿಕಾರಿಗಳು ಯಾರು ಬಂದಿಲ್ಲ. ಇಲ್ಲಿವ್ರಿಗೆ ಯಾರು ಬಂದೇ ಇಲ್ವ? ಅಲ್ಲಿಗೆ ಇಲ್ಲಿಂದ ಯಾರು ಬಂದಿಲ್ಲ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಇರುತ್ತೆ ಸರ್? ಈಗಾಗಲೇ ಒಂದು 50 ವರ್ಷದ ಸಮಸ್ಯೆ ಇದೆ. 50 ವರ್ಷ ಯಾರು ಸತ್ತು ನೋಡಿ ತಾಂಡಗೆ ಕಾಡೇನ ಮಾಡಬೇಕು, ತಾಂಡ ಬೆಟ್ಟ ತಾಡಬೇಕು, ಬೆಟ್ಟ ಬೆಟ್ಟದಲ್ಲಿ ಎಸ್ ಬರಬೇಕು. ಹಂಗಂಗೆ ಕೆರೆ ಅಂಗಳದಲ್ಲಿ ಜಾಗ ಇತ್ತು. ಇವಾಗ ಕೆರೆಗಳೆಲ್ಲ ತುಂಬಿಕೊಂಡಿದೆ. ಇಲ್ಲ ಉಣ್ಬೇಕಂದ್ರೆ ಇಲ್ಲೇ ಗೌರ್ಮೆಂಟ್ ಜಾಗದಲ್ಲಿ ಪಂಚಾಯತಿ ಮುಂದೆ ಉಣ್ಬೇಕು, ಇಲ್ಲ ರೋಡ್ ಮಧ್ಯದಲ್ಲಿ ಉಣ್ಬೇಕು. ಅದಕ್ಕೆ ನೀವು ಅಧಿಕಾರಿಗಳು ನಮ್ಗೆ ಏನು ತೀರ್ಮಾನ ಕೊಡ್ತಾರೆ ಕೊಡಿ. ಇಲ್ಲ ಪಂಚಾಯತಿ ಮುಂದೆ ಉಡು ಅಂದರೆ ಪಂಚಾಯತಿ ಮುಂದೆಲ್ಲೇ ಉಣ್ತೀವಿ. ಉಣಕ್ಕೆ ಜಾಗ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವು ಇವಾಗ ಪಂಚಾಯತಿ ಮುಂದೆ ಪಂಚಾಯತಿ ಹತ್ರ ಎಣ ತಗೊಂಡೋಗಿ ಪಂಚಾಯತ್ ಮುಂದೆ ಧರಣಿ ಕೂತ್ತೀವಿ. ಅದಕ್ಕೆ ನೀವು ಏನು ಅಧಿಕಾರಿಗಳು ನಮ್ಗೆ ಏನು ಉತ್ತರ ಕೊಡ್ತೀರೋ ಕೊಡಿ. ನೀಲ್ಗೊಂಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ನಾನು. ಈ ಬಾರಿ ಆಯ್ಕೆ ಆಗಿದ್ದೀನಿ. ಮತ್ತು ಇಲ್ಲಿ ತುಂಬ ವರ್ಷಗಳಿಂದ ಜನಗಳಿಗೆ ಅವರು ಎಣದ ಮುಂದೆ ಹೇಳೋದಕ್ಕಿಂತ ಜಾಸ್ತಿಯಾಗಿ ಈ ಕಂಡವ್ರ ಮನೆ ಮುಂದೆ ಹೋಗೋದು ಜಾಸ್ತಿ ಆಗಿದೆ. ಜಾಗ ಕೊಡಿ ನಮ್ಗೆ ಉಣೋದಕ್ಕೆ ಅಂತ ಹೇಳಿ ಅದನ್ನು ನಾವು ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಮತ್ತು ಲೆಟ್ರೂ ಕೊಟ್ಟಿದ್ದೀವಿ. ಮತ್ತು ಈಗ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಮಾಡ್ಬೇಕಾದ್ರೆ ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಎಲ್ಲೋ ಕೂತ್ಕೊಂಡು ಅಲರ್ಟ್ ಮಾಡಿದ್ದಾರೆ 1 ಎಕರೆನ. ಆ ಅಲರ್ಟ್ ಮಾಡಿರೋ ಜಾಗ ನೋಡಿದ್ರೆ ಬರೀ ಬಂಡೆ. ಈಗ ಅವ್ರಿಗೆ ತುಂಬ ತೊಂದರೆ ಆಗಿದೆ. ಇಲ್ಲಿ ತುಂಬ ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ. ಇಲ್ಲಿ ಇದಕ್ಕೆ ಶಾಶ್ವತವಾಗಿ ಏನಾದ್ರು ಪರಿಹಾರ ಕೊಡಬೇಕು ಅಧಿಕಾರಿಗಳು. ಸಾರ್ವಜನಿಕವಾಗಿ ನಿಮಗೆ ಅರ್ಜಿಗಳು ಬಂದಿಲ್ವಾ? ಪಂಚಾಯತ್ ಬಂದಿದ್ದಾವೆ, ಪಂಚಾಯತಿಗೆ ಅರ್ಜಿನೂ ಬಂದಿದ್ದಾವೆ. ಅದ್ರ ಬಗ್ಗೆ ನಾವು ಧ್ವನಿನೂ ಎತ್ತಿದ್ದೀವಿ ಅಲ್ಲಿ ಇದರಲ್ಲಿ ಸಭೆ ಒಳಗೆ. ಎತ್ತಿದ ಮೇಲೆ ಇವರು ಎಚ್ಚೆತ್ಕೊಂಡು ಮತ್ತೆ ಅಲ್ಲೊಂದು ಎಕರೆ ಅಲರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಲರ್ಟ್ ಮಾಡಿದ್ರೆ ನೋಡಿದ್ರೆ ಅಲ್ಲಿ ಬಂಡೆ. ಆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ಈಗ ನಾವು ಮ್ಯಾಪ್ ಹಿಡ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಬಂದಿದೆ. ಫುಲ್ ಬಂಡೆ. ಇವ್ರು ವಿ ಎಸ್ಟೇಟಾ? ನೀವೆಲ್ವಾ ಜಾಗದ ಗುರುತಿಸಿರೋದು? ಇದು ವಿಎ ಕಡೆಯಿಂದನೇ ಆಗಿರೋದು. ನಾನು ಬರೋದು ಮುಂಚೆಗೆ ಆಗಿರೋದು. ಅಲ್ಲ, ನೀವು ಬರೋದಕ್ಕಿಂತ ಮುಂಚೆ ವಿ ಎದೇ ಮೇನ್ ಸ್ಪೆಷಲ್. 57ರಲ್ಲಿ ಸ್ಕೆಚ್ ಕೊಟ್ಟಿದ್ದಾರೆ. ಸರಿಯಿಂದ ನಾವೇನು ಮಾಡೀವಿ ಅಂದರೆ ನಮ್ಗೆ ಅದೇ ಜಾಗ ಅನ್ನೋದಕ್ಕೆ ತಹಸೀಲ್ದಾರ್ಗೊಂದು ಇವಾಗೊಂದು ಅದ್ಬಸ್ತ ಗುರುತಿಸಿ ಅಂತ ಹೇಳ್ಬಿಟ್ಟು ನಾವು ಲೆಟ್ರ್ ಹಾಕಿದ್ದೀವಿ. ಇನ್ನು ನಮಗೆ ಬಂದು ಇದೇ ಜಾಗ ಅಂತ ಕನ್ಫರ್ಮ್ ಮಾಡಿಲ್ಲ. ಸರಿನಾ? ನೋಡ್ರಿ, ಓಸಿಗಳೆಲ್ಲ ಇಟ್ಕೊಂಡಿದ್ದೀವಿ. 23/5ರಲ್ಲಿ ಟಪಾಲ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಸರಿನಾ? ಅವ್ರು ಬಂದು ಇದೇ ಜಾಗನಪ್ಪ ಅಂತ ಗುರುತಿಸ್ಕೊಟ್ರೆ ನಮ್ಗೆ ಆವಾಗ ಇವ್ರಿಗೆ ಮೆಂಬರ್ಗಳಿಗೆ ಹೇಳಿ ಕಾಂಪೌಂಡು NRJಗೆ ಇವೆಲ್ಲ ಮಾಡ್ಸೋಣ ಅಂತೇಳಿ ಈಗ ಇದು ಪ್ಲಾನು ಎಲ್ಲ ಇಟ್ಕೊಂಡಿದ್ದೀವಿ. ನೋಡ್ರಿ,
ಇನ್ನು ನಮಗೆ ನಾವು ಲೆಟರ್ ಈ ಹಾಕ್ಬಿಟ್ಟಿದ್ದೀವಿ. ಜಾಗ ತೋರಿಸಿದ್ರೆ ಈ ಜಾಗದಲ್ಲಿ ಗುಂಡಿ ತೆಗೆದಿದೆ. ನಾವು ಒದ್ ಬಸ್ಗೆ ಹಾಕಿದೆ, ನಾವು ಪಂಚಾಯತಿಯರು. ಈಗ ರವೀಂದ್ರ ಸರ್ವೇರ್ ಬಂದು ನಮಗೆ ತೋರಿಸ್ಬೇಕು. ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ. ನಮ್ಮ ಕೃಷ್ಣಯ್ಯ ಅಂತ, ನಮ್ದು ದುರ್ಚಂದ್ರ ಕಾಲೋನಿ, ಕೊಟ್ಟಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಕೋಳಾಲ ಹೋಬಳಿ. ಇಲ್ಲಿ ಸುಮಾರು ನಾವು ನಿರ್ಗತಿಕರು, ಸುಮಾರು 40 ವರ್ಷದಿಂದ ಈ ಊರಿಗೆ ವಾಸವಾಗಿದ್ದೀವಿ. ನಮಗೆ ಮೇಯ್ನ್ ಏನಪ್ಪ ಅಂದರೆ ಮಶಾಣ ಇಲ್ಲ. ಯಾರೇ ಸತ್ರೂ ಯಾವ ಜಮೀನಲ್ಲೂ ಹಾಕೋಕ್ಕೂ ಇಲ್ಲಿ ಜಾಗ ಇಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಜೀವಂತವಾಗಿದ್ದಂಗೆ ನಮ್ಮ ಮಕ್ಕಳಿಗೆ ನಾಳೆ ತೊಂದರೆ ಆಗಬಾರ್ದು. ಮಶಾಣಕ್ಕೊಂದಿಷ್ಟು ಜಾಗ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲ, ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಯಾರು? ಬೇಜನ್ಸಲ್ಲಿ ಪ್ರತಿಯೊಂದು ಇಬ್ಬರನ್ನು ಕೇಳಿದ್ದೀವಿ, ಬೇಜನ್ಸಲ್ಲಿ ಅರ್ಜಿನೂ ಕೊಟ್ಟಿದ್ದೀವಿ ಪಂಚಾಯತಿಗೆ. ಆದರೂ ಅದರಿಂದ ಏನು ಪ್ರಯೋಜನ ಆಗಿಲ್ಲ ಸರ್. ನೋಡಿ, ಇವತ್ತು ಇವ್ರ ಮನೆ ತೀರೋಗಿದ್ದಾರೆ, ಅವ್ರ ಗುಣ ಸಮೇತಕ್ಕೆ ಜಾಗ ಇಲ್ಲ. ಎಲ್ಲಿ ಕೇಳಿದ್ರು ಜಾಗ ಕೊಡ್ತಿಲ್ಲ. ಏನ್ ಮಾಡೋಣ ಹೇಳಿ? ಮುಂಚೆ ಎಲ್ಲಿ ಮಣ್ಣು ಮಾಡ್ತಾ ಇದ್ರಿ? ಮುಂಚೆ ಸಹ ಆ ಬೆಟ್ಟದ ಬುಡದಾಗ ಹಾಕ್ತಿದ್ವಿ. ಇವತ್ತು ಅಲ್ಲಿ ಹೋಗಕ್ಕೂ ಅಲ್ಲ, ಬೇಲಿ ಹೋಗಕ್ ಆಗಲ್ಲ. ಆ ಕಡೆ ಹಳದಲ್ಲಿ ಹಾಕ್ತಿದ್ವಿ. ಇವತ್ತು ಅವರೆಲ್ಲ ಜಮೀನುಗಳು ಎಲ್ಲ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲೂ ಹಾಕಕ್ಕೆ ಆಗಿಲ್ಲ ಸರ್. ಕೆರೆಗೆ ಹಾಕೋಣಂದ್ರೆ ಕೆರೆಗೆಲ್ಲ ಫುಲ್ ಭರ್ತಿ ಆಗ್ಬಿಟ್ಟಿದೆ, ಎಲ್ಲೂ ಹಾಕಕ್ಕೆ ಜಾಗ ಇಲ್ಲ. ಅದೇ ಮನೆ ಉಳ್ಕೊಳ್ಬೇಕಾಗೋ ಸಹ ಈ ಪರಿಸ್ಥಿತಿ ಬಂದಿದೆ ನಮಗೆ. ಇದಕ್ಕೇನೋ ಒಂದು ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸರ್. ಬೌಂಡ್ರಿ ಅಂತ ಹೇಳಿಲ್ಲ. ಈ 57 ನಿಂತಿದ್ದೀವಿ ನಾವು. ಆ ಪ್ಲಾನ್ ಈಗ ನೆಡ್ತಾ ಬರ್ತದೆ. ಈಗ ಎಷ್ಟು ಎಕರೆ ಇದ್ರು? 1 ಎಕರೆ ಮಂಜೂರು ಆಗಿರೋದು. 57ರಲ್ಲಿ ಎಷ್ಟು ಎಕರೆ ಇದೆ ಟೋಟಲ್? 10 ಎಕರೆ ಮಂಜೂರು ಎಲ್ಲಿ ಅಂತ ನಮಗೆ ಗುರುತಿಸ್ಕೊಡಿ ಅಂತ ನಾವು ಇಬ್ಬರಿಗೂ ಹಾಕಿದ್ದೀವಿ. TP ಆ್ಯಂಡ್ ತಾಲೂಕು ಆಫೀಸ್. ಈಗ ಅವರು ಈಗ 57ರಲ್ಲಿ ಏನು ಗುರುತಿಸವ್ರೆ, ಈಗ ಅವರು ಗುರುತಿಸೋರು ಯಾರೋ ಒಬ್ರು ಈಗ ಡೆತ್ ಆಗವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 2 ದಿನ ಆಗೈತೆ, ನಿನ್ನೆ ಸತ್ತೋಗಿರೋದು, ನಿನ್ನೆ ಬೆಳಿಗ್ಗೆ. ಅದೇ ಒಂದ್ ದಿನ ಕಳೆದು 2ನೇ ದಿನ ಕಾಲಿಟ್ಟೈತೆ. ನಿನ್ನೆ ಇಷ್ಟೊತ್ತಂದ್ರೆ 24 ಗಂಟೆ ಕಳೆದೈತೆ. 24ರಿಂದ 48 ಗಂಟೆ ಹೋಗ್ತಾ ಐತೆ. ಅಲ್ಲಿವರೆಗೂ ಎಣೆ ಎಲ್ಲಿ ಕಂಡಿರೋದು, ಬಾಡಿ ಎಲ್ಲಿ ಕಾಣೋದು ನಾವು? ಗ್ರಾಮ ಪಂಚಾಯತಿ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವು ಇಬ್ರು 1 ಎಕರೆ ಬಿಟ್ಟ ಅದು ಸೇರ್ 36 ಎಕರೆ 37 ಎಕರೆ ಬರುತ್ತೆ ಟೋಟಲ್. ಇಲ್ಲ ಒಂದು ಸೇರ್ಕೊಂಡು 37 11 ಗುಂಟೆ 37 11 ಗುಂಟೆಗೆ ಎಲ್ಲಿ ಅಂತ ಇನ್ನ ಸರ್ವೇರ್ ತೋರಿಸಿಲ್ಲ ನಿಮ್ಗೆ. ಕೊಟ್ಟರ ಪ್ರಕಾರ ಇಲ್ಲೇ ಬರುತ್ತೆ. ಮ್ಯಾಪಲ್ಲಿ ನೋಡಿ, ಸ್ಕೆಚಲ್ಲಿ ನೋಡಿದಾಗ ಇಲ್ಲೇ ಬರುತ್ತೆ, ಈ ಸ್ಪಾಟೇ ಬರುತ್ತೆ. ಅದೇ ಈ ಸ್ಪಾಟ್ ಕೊಟ್ಟರೆ ಹೆಂಗ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅಲ್ಲ, ಅವರು ಸರ್ವೇರ್ಗೂ ಇವರು ರೆವಿನ್ಯೂ ಇಲಾಖೆಯವ್ರಿಗೆ ಏನಾದರೂ ಗೊತ್ತಾಗ್ತೈತೆ?